ಶಾರದಾ ಆರ್ಟ್ಸ್ ಕಲಾವಿದರು ಮತ್ತು ಐಸಿರಿ ಕಲಾವಿದರ ನೂತನ ತುಳುನಾಟಕಗಳಿಗೆ ಶುಭ ಮುಹೂರ್ತ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಶಾರದಾ ಆರ್ಟ್ಸ್ ಮಂಜೇಶ್ವರ ಹಾಗೂ ಐಸಿರಿ ಕಲಾವಿದರು ಮಂಜೇಶ್ವರ ತಂಡಗಳ 2026ನೇ ಸಾಲಿನ ನೂತನ ತುಳುನಾಟಕಗಳಿಗೆ ಕಡಂಬಾರು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಶುಭ ಮುಹೂರ್ತ ನೆರವೇರಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಖ್ಯಾತ ನಾಯಕ ನಟ ಶನಿಲ್ ಗೌತಮ್, ಹರಿನಾಥ ಭಂಡಾರಿ ಮುಳಿಂಜ, ದಿನಕರ್ ಹೊಸಂಗಡಿ, ಚಂದ್ರಹಾಸ್ ಮುಂದಂಗಾರು ಕಟ್ಟೆ, ಸಾತ್ವಿಕ್ ರೈ, ಸಾಮಿಲ್ ಬಂಗೇರ, ಪ್ರಜ್ಞೇಶ್ ಶೆಟ್ಟಿ, ಲಕ್ಷ್ಮಣ್ ಕುಂದರ್, ರವಿಕುಮಾರ್ ಬೋಳೂರು, ತಂಡದ ಮಾಲಕ ಕೃಷ್ಣಾಜಿ ಮಂಜೇಶ್ವರ, ನಿರ್ದೇಶಕ ಜೆಪಿ ತೂಮಿನಾಡು ಹಾಗೂ ಶಾರದಾ ಐಸಿರಿ ತಂಡದ ಸದಸ್ಯರು, ತಂಡದ ಪೋಷಕರು, ಹಿತೈಷಿಗಳು ಉಪಸ್ಥಿತರಿದ್ದು ನೂತನ 2 ನಾಟಕಗಳಿಗೆ ಶುಭ ಹಾರೈಸಿದರು. ಗಡಿನಾಡ ಕಲಾನಿಧಿ ಕೃಷ್ಣಾಜಿ ಮಂಜೇಶ್ವರ ಅವರ ಸಾರಥ್ಯದಲ್ಲಿ ಶಾರದಾ ಆರ್ಟ್ಸ್ ತಂಡ ಎನ್ನ ಫ್ಯಾಮಿಲಿ ಹಾಗೂ ಐಸಿರಿ ಕಲಾವಿದರ ತಂಡ ಎನಡ ಗೊಬ್ಬೊರ್ಚಿ ನಾಟಕಗಳನ್ನು ರಂಗಕ್ಕೆ ತರುತ್ತಿದೆ. ಎನ್ನ ಫ್ಯಾಮಿಲಿ ನಾಟಕವನ್ನು ಕಲಾ ತೇಜಸ್ವಿ ಜೆಪಿ ತೂಮಿನಾಡು ರಚಿಸಿ ನಿರ್ದೇಶಿಸುತ್ತಿದ್ದು, ಸಾಹಿತ್ಯವನ್ನು ತುಳುನಾಡ ಕಲಾಕದಿಕೆ ರಾಜೇಶ್ ಮುಗುಳಿ ರಚಿಸಿದ್ದಾರೆ. ಸಂಗೀತವನ್ನು ಗಣೇಶ್ ಕೊಡಕ್ಕಲ್ ನೀಡಲಿದ್ದು, ಪ್ರಕಾಶ್ ಕೆ ತೂಮಿನಾಡು ಸಲಹೆ ಸಹಕಾರ ಹಾಗೂ ಪ್ರಶಾಂತ್ ಅಂಚನ್ ಸಂಪೂರ್ಣ ಸಹಕಾರ ನೀಡಲಿದ್ದಾರೆ. ಇನ್ನು ಎನಡ ಗೊಬ್ಬೊರ್ಚಿ ನಾಟಕವನ್ನು ಕೃಷ್ಣಾಜಿ ಮಂಜೇಶ್ವರ ರಚಿಸಿದ್ದು, ಕಲಾ ಮಾಣಿಕ್ಯ ವಿಕ್ರಮ್ ದೇವಾಡಿಗ ಚಿತ್ರಪುರ ನಿರ್ದೇಶನ ಮಾಡಲಿದ್ದಾರೆ. ಸಲಹೆ ಸಹಕಾರವನ್ನು ಕಲಾ ತೇಜಸ್ವಿ ಜೆಪಿ ತೂಮಿನಾಡು ನೀಡಲಿದ್ದು, ಪ್ರವೀಣ್ ಕಣಿಯೂರು ಸಂಗೀತ ಸಂಯೋಜಿಸಲಿದ್ದಾರೆ. ತುಳುನಾಡ ರಂಗಭೂಷಣ ಪುಷ್ಪರಾಜ್ ಬೊಳ್ಳಾರ್ ಹಾಗೂ ತುಳುನಾಡ ರಂಗಬೊಳ್ಳಿ ರವಿ ರಾಮಕುಂಜ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಲಿದ್ದಾರೆ. 2 ನಾಟಕಗಳು ಶೀಘ್ರದಲ್ಲೇ ತುಳು ರಂಗಭೂಮಿಯ ಪ್ರೇಕ್ಷಕರ ಮುಂದೆ ಬರಲಿದ್ದು, ಕಲಾಭಿಮಾನಿಗಳಲ್ಲಿ ನಿರೀಕ್ಷೆ ಮೂಡಿಸಿವೆ. ಬತ್ತಿನೇರ್ದು ಬೊಕ್ಕೊಂದು ಇತ್ತೆ ಒಂಜಿ 15 ವರ್ಷ ಯಾನು ಶಾರದಾ ಆರ್ಟ್ಸ್ ಇಂಚಿನ ಮುಹೂರ್ತ ಸಂಭ್ರಮಣೆ ಅಂತ ಒಂದಿಲ್ಲ. ಪ್ರತಿ ವರ್ಷ ಇಡೆಗ್ ಮಸ್ತ್ ಅತಿಥಿನಗಳು ಬೈದಿರು ಮಸ್ತ್ ಶುಭ ಹಾರೈಕೆ ಪ್ರತೀಕದುಂಡು. ಅಂಚನೆ ಪ್ರತಿ ನಾಟಕ ಎಂಗ್ಲೆಗ್ ಒಂಜಿ ಗೆಂದದ್ದು ಕೊಡ್ತೀರು ಕಲಾಭಿಮಾನಿಲು. ಪ್ರತಿ ವರ್ಷ ಎಂಗ್ಲೆಗ್ ಒಂಜಿ ಆಸೆ ಒಂಜೆ ರಡ್ಡು ತಂಡದ ಕಲಾವಿದರುಗಳು ಒಂಜಿ ಆಸೆ ಕಲಾಭಿಮಾನಿನಕ್ಲ ಮನೋರಂಜನೆ ಕೊಡಕ್ಲ ಮನಸ್ಸಿಗೆ ಗೆಂದೋಡು ಬಂದು ಅಂಚದು ಈ ವರ್ಷ ಅಂಚನೆ ಎಂಕಲು ಶಾರದಾ ಆರ್ಟ್ಸ್ ಹಿಡ್ದು ಎನ್ನ ಫ್ಯಾಮಿಲಿ ಅಂಚನೆ ಐಸಿರಿ ಕಲಾವಿದ ಹಿಡ್ದು ಎನ್ನಡ ಗೊಬ್ಬೊಡ್ಸಿ ಈ ರಡ್ಡು ನಾಟಕನ ಎಂಕಲು ರಂಗಭೂಮಿಗೆ ಅರ್ಪಣೆ ಮಂದೊಂದಿಲ್ಲ ನಿಕ್ಲು ಈ ತಂಡನು ರಡ್ಡು ತಂಡಲ್ನ ಎನ್ನ ಫ್ಯಾಮಿಲಿ ಅದು ದೆತೊಂದು ಗೆಂದಾದು ಕೊರೋರು ಊರವ್ರ ಮೇಲೆ ಎಂಕಲ್ನ ಶಾರದಾ ಆರ್ಟ್ಸ್ ಬರೋರು ನಿಖಲ ಊರಿಗೆ ಬರ್ತದೆ ನಿಖಲಿನ ಮನೋರಂಜನೆ ಕೊರ್ಪುನಂಚಿನ ಅವಕಾಶ ಕೊರಡು ಬಂದು ಈ ಮೂಲಕ ಏನೊಂದಿಲ್ಲ ನಂಚಿನ ಸ್ಟ್ರೆಂತ್ ಬೊಕ್ಕ ಅವೇನು ಸೃಷ್ಟಿ ಮಲ್ತದ ಅವೇನು ಜನಕುಲ್ನ ಎದುರು ದೀಪುನಂಚಿನ ಟ್ರೀಟ್ಮೆಂಟ್ ಬೇತನೆ ಆದಿತ್ತಿನ ನಿಖಲು ಶಾರದಾ ಆರ್ಟ್ಸ್ ಕಲಾವಿದರು ಏಪಲ ಒಂಜಿ ಬೇತನೆ ಸೆಗ್ಮೆಂಟ್ಗೆ ಸೇರುವಾರು ನಾಟಕ ತುಳು ರಂಗಭೂಮಿದು ನಿಖಲ್ನ ಒಂಜಿದಾದ ಟ್ರೂಪ್ ಉಂಡ ಒಂಜಿ ಬೇತನೆ ಸೆಗ್ಮೆಂಟ್ಗೆ ಸೇರಿನಂಚಿನ ಟ್ರೂಪ್ ಬಂದು ನಾನು ಏಪಲ್ ಇನ್ನು ದಿನ ಅಂಚನೆ ಎಂಗೆ ಕತೆ ಅಡ್ಡಂಡ ನಾಟಕ ಏಪ ನಾನು ಜೆಪಿ ತೂಯರ ಬಂದಿತ್ತಾರ ಆನಿ ತೂದ ಬಗ್ಗೆ ನಾನು ಎಂತ ಜಾಣಿ ನಾನು ಆತ ಇಮೋಷನಲ್ ಆಪೆ ಅಂತ ಬಂದಿದ್ದೆ ಏನು ದಾಪಂಡ ನಾಟಕ ತೂನಾಗ ಆಡಿಯನ್ಸ್ ತೂಪ ಬಟ್ ಇಂಕ ಆ ನಾಟಕ ಮಾತ್ರ ಮಸ್ತ್ ಟ್ರಾಮಟೈಸ್ ಮಾಡ್ತೇನೆ ನಾನು ಎಂಕೆ ಅಲ್ಪ ಬೈಟ್ಸ್ ಕೊರ್ರೆ ಒಂಜಿ 10 ನಿಮಿಷ ಏನಾದ್ರು ಸಾಧ್ಯ ಇದೆ ಎಂಕೆ ಯಾನು ಪೋದು ದೂರ ಆಡ್ಬೋದು ಸೆಂಗಿದು ಬುಲ್ತದೆ ಏನು ನಾಚಿಗೆಟ್ನ ಬರ್ಚಿ ಎದುರು ಬುಲ್ತದಂದು ಬಂದು ಬೊಕ್ಕ ಬತ್ತು ಬೈಟ್ಸ್ ಕೊಡ್ತೀನಿ. ಸೊ ಅಂಚಿನ ಒಂಜಿ ಪವರ್ ಆ ನಾಟಕ ಉಂಡು ಆ ಒಂಜಿ ಆ ಕಲಾವಿದರ ಅವೇನು ಎಂಕಲೆಗೆ ಆತು ಶೋ ಕೂಡ ಅಭಿನಯ ಮಲ್ತದೆ ಎಂಕಲೇನು ಟ್ರಾಮಟೈಸ್ ಮಲ್ಪೇರು ಪಂಡ ಅವು ನಿಜವಾದ ಕಲಾವಿದರ ನಂಚಿನ ಸ್ಟ್ರೆಂತ್ ಎಂಕ ದಿಕ್ಕಿನಂಚಿನ ದಾದ ಅವಕಾಶ ಉಂಡು ಸೌಭಾಗ್ಯ ಉಂಡು ಮಾತಿರ ಆ ಅಂಚಿನ ಕಲಾವಿದರಿಗೆ ಮಾತಿರಗಳ ನಿಕ್ಲಿಕ್ಕೆ ತಿಕ್ಕಡದು ಬಂದ ದೇವರ ಪ್ರಾರ್ಥನೆ ಮಲ್ಪ ಅಂಚನೆ ನನ್ನ ಬರ್ಪುನಂಚಿನ ಮಾತ ನಾಟಕಗಳ ದೇವರು ಎಡ್ಡೆ ಮಲ್ಪಡು ನನ್ನಾತ್ ಶಾರದಾ ಆರ್ಟ್ಸ್ಗೆ ಮೆರುಗು ಹೊರಡಂದು ಪಂದ್ಯ ನನ್ನ ಪಾತ್ರ ಮುಗಿಪೆ. ಥ್ಯಾಂಕ್ ಯು ಸೊ ಮಚ್.